ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತಿರುವ ಅಥ್ಲೆಟಿಕ್ಸ್ನಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ನೋವಾ ಲೈಲ್ಸ್ ಅವರು 200 ಮೀಟರ್ ಓಟದಲ್ಲಿ ಸತತ 4ನೇ ಬಾರಿ ಬಂಗಾರವನ್ನ ಜಯಿಸಿ ಹುಸೇನ್ ಬೋಲ್ಟ್ ಸಾಧನೆಯನ್ನ ಸರಿಗಟ್ಟಿದ್ರು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಓಡುವೀರ ನೋವಾ ಲೈಲ್ಸ್ ಅವರು ವಿಶ್ವ ಅಥ್ಲೆಟಿಕ್ಸ್ನ 200 ಮೀಟರ್ ಓಟದಲ್ಲಿ ಸತತ 4ನೇ ಬಾರಿಗೆ ಸ್ವರ್ಣ ಗೆದ್ದು ದಂತಕತೆ ಉಸೇನ್ ಬೋಲ್ಟ್ ಅವರ ಸಾಧನೆಯನ್ನ ಸರಿಗಟ್ಟಿದರು. ಟೋಕಿಯೋದ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ ಸ್ಪರ್ಧೆಯಲ್ಲಿ ನೋವಾರು 19.52 ಸೆಕೆಂಡುಗಳಲ್ಲಿ ಓಟವನ್ನು ಮುಗಿಸಿ ಕನಕ ಪದಕವನ್ನು ಗೆದ್ದರು. ಉಸೇನ್ ಬೋಲ್ಟ್ ವಿಶ್ವ ಅಥ್ಲೆಟಿಕ್ಸ್ನಲ್ಲಿ ಒಟ್ಟು 11 ಬಂಗಾರ ಹಾಗೂ ಒಲಿಂಪಿಕ್ಸ್ನಲ್ಲಿ 8 ಬಂಗಾರ ಎಂದು ದಾಖಲೆ ವೀರರಾಗಿದ್ದಾರೆ. ಬೋಲ್ಟ್ ರಂತಾಗದಂತೆ ನೋವಾ ಅವರು ಈ ಕೂಟದ 100 ಮೀಟರ್ ಓಟದಲ್ಲಿ ಕಂಚು ಗೆದ್ದಿದ್ದರು. ಯುಎಸ್ಎಯ ಮೆಲಿಸಾ ವೊಡೇನ್ ರವರು 200 ಮೀಟರ್ ಓಟದ ಚಿನ್ನವನ್ನು ಗೆದ್ದರು. 100 ಮೀಟರ್ ಓಟದಲ್ಲೂ ಸ್ವರ್ಣ ಗೆದ್ದಿದ್ದ ಅವರು ಡಬಲ್ ಸಾಧಕಿಯಾದರು. ಶೆಲ್ಲಿ ಆ್ಯನ್ 2013ರಲ್ಲಿ ಈ ಡಬಲ್ ಸಾಧನೆಯನ್ನ ಮಾಡಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಟೋಕಿಯೋ.